ரூபாய்க்கு நடிக்க சொன்னா 1000 ரூபாய்க்கு நடிக்கிற மாதிரி நடிச்சிருக்காரு. படம் என்னமோ நல்ல ரிவ்யூஸ் தான் வந்துங்குது. ஆனா இவங்க எல்லாமே பண்ணும்போது தான் அது கடுப்பாகுது. ಇವರು ನಡಿಗೆಟ್ಟ ಪಾಠ ಇಪ್ಪ ಪೋಟಿ ಅನ್ಬಿಲ್ ಮಹೇಶ್ಗೂ ಇವ್ರಿಗೊಂದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೆಂಕಟ್ ಅಂತ. ಇತ್ತೀಚೆಗೆ ವೈರಲ್ ಆಗ್ತಿರೋ ವಿಡಿಯೋ ನೀವೆಲ್ಲರೂ ನೋಡೇ ಇರ್ತೀರಾ. ಅದು ಯಾವುದೇ ರೀತಿ ಉದ್ದೇಶಪೂರ್ವಕವಾಗಿ ನಾನು ಮಾಡಿದ್ದಿಲ್ಲ. ಕಾಂತಾರ ಟೀಮ್ಗೆ, ರಿಷಬ್ ಶೆಟ್ಟಿ ಸಾರ್ಗೆ ನನ್ನ ಕ್ಷಮೆ ಇರಲಿ. ಹಾಗೂ ಮಂಗಳೂರು ಜನತೆಗೆ, ತುಳುನಾಡಿನ ಜನತೆಗೆ ನನ್ನ ಕ್ಷಮೆ ಇರಲಿ. ಈ ಘಟನೆ ಆದಾಗಿಂದ ನನಗೆ 3 ದಿನದಿಂದ ನೆಮ್ಮದಿ ಶಾಂತಿ ಅನ್ನೋದಿಲ್ಲ. ಪ್ಲೀಸ್ ಈ ತರ ಯಾರು ಮಾಡಕ್ ಹೋಗಬೇಡಿ. ನಾನು ನಿಮ್ಮವ ಅಂತ ನನ್ನ ಕ್ಷಮಿಸಿಬಿಡಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.